ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕಾಪು ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ವಾಡಿಕೆಗಿಂತ ಮೊದಲೇ ಮಳೆಗಾಲ ಆಗಮಿಸಿದ್ದು ಗಾಳಿ ಮಳೆಯ ಆರ್ಭಟಕ್ಕೆ ನಲುಗಿದ ಪ್ರವಾಸಿಗರು ಬೀಚ್ಗೆ ಆಗಮಿಸಿ ಮೋಜು ಮಸ್ತಿ ನಡೆಸಲು ಹಿಂದೇಟು ಹಾಕುತ್ತಿದ್ದಾರೆ. ಬೀಚ್ನಲ್ಲಿ ಪ್ರವಾಸಿಗರ ಕೊರತೆಯಿಂದಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ವ್ಯಾಪಾರ ವಹಿವಾಟು ಇಲ್ಲದೆ ವ್ಯಾಪಾರಸ್ಥರು ನಷ್ಟಕ್ಕೆ ಒಳಗಾಗುವಂತಾಗಿದೆ. ಕಾಪು ಬೀಚ್ ವಿಶ್ವಪ್ರಸಿದ್ಧ ಲೈಟ್ ಹೌಸ್ನಿಂದಾಗಿ ಪ್ರಸಿದ್ಧಿಯಾಗಿದ್ದು ಜೂನ್ ಮೊದಲ ವಾರದವರೆಗೂ ಪ್ರವಾಸಿಗರು ಬರ್ತಾ ಇದ್ದರು. ಈಗ ಈ ಬಾರಿ ಮಳೆಯ ಆಗಮನ ಪ್ರತಿ ವರ್ಷಕ್ಕಿಂತ ಮುನ್ನವೇ ಆಗಿರುವುದರಿಂದ ಬೀಚ್ನಲ್ಲಿ ಜನಸಂಚಾರ ವಿರಳವಾಗಿದೆ. ನಾನು ರಮೇಶ್ ಕೋಟೆಯನ್ನು ಕಾಪು ಬೀಚಿನಿಂದ ಮಾತಾಡೋದು. ಸಮಸ್ಯೆ ಏನೆಂದರೆ ಈ ಸಲ ಮುಂಗಾರು ಮಳೆ ಒಂದು ವಾರಕ್ಕಿಂತ ಮುಂಚೆ ಬಂದದ್ರಿಂದ ನಮಗೆ ಅಂಗಡಿಯವರಿಗೆ ಎಲ್ಲ ತುಂಬ ಸಮಸ್ಯೆ ಆಗಿದೆ. ಮತ್ತು ಜನರೆಲ್ಲ ಬರ್ತಾರೆ ಹೋಗ್ತಾರೆ, ನಿಲ್ಲಲಿಕ್ಕೆ ಆಗುವುದಿಲ್ಲ. ಗಾಳಿ ಜೋರುಂಟು, ಸಮುದ್ರ ಕೂಡ ಜೋರುಂಟು. ಆದ್ದರಿಂದ ಎಲ್ಲ ಸಮಸ್ಯೆಯಾಗಿ ಎಲ್ಲ ಅಂಗಡಿ ಎಲ್ಲ ಮುಂಗಟ್ಟು ಎಲ್ಲ ಬಂದಾಗಿದೆ. ಇದೆಲ್ಲ ಸಮಸ್ಯೆ ಕಾಪು ಬೀಚಿನದ್ದು. ಇನ್ನು ಉಡುಪಿಯಲ್ಲೂ ಕೂಡ ನಿನ್ನೆ ಭಾರೀ ಮಳೆ ಸುರಿದ ಬಗ್ಗೆ ವರದಿಯಾಗಿದೆ. ಹಲವು ಕಡೆಗಳಲ್ಲಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜೊತೆಗೆ ಅನೇಕ ಕಡೆಗಳಲ್ಲಿ ರಸ್ತೆಯಲ್ಲಿ ನೀರು ಹರಿದ ಪರಿಣಾಮ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿತ್ತು. ಆದರೆ ಈ ದಿನ ಬೆಳಗ್ಗೆಯಿಂದಲೇ ಮಳೆಯ ಸ್ವಲ್ಪ ವಿರಾಮವನ್ನು ನೀಡಿರುವುದು ಕಂಡುಬಂದಿದೆ. ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಾ ಇತ್ತು. ಪಾರ್ಕಿಂಗ್ ಏರಿಯಾ ಇರಬಹುದು, ಮಣಿಪಾಲ ಪ್ರದೇಶಗಳಿರ್ಬೋದು, ಇನ್ನು ಇಂದ್ರಾಣಿಯ ನದಿ ಏನಿದೆ ಅದೆಲ್ಲವೂ ಕೂಡ ತುಂಬಿ ಹರಿತಾ ಇತ್ತು. ನಿನ್ನೆ ಇಡೀ ಸುರಿದ ಮಳೆಯಿಂದಾಗಿ ಅನೇಕ ಕಡೆ ಸಂಚಾರ ವ್ಯತ್ಯಯ ಕೂಡ ಉಂಟಾಗಿತ್ತು. ಮಂಗಳೂರು ನಗರದ ತಾತವಲೇನಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೃತಕ ನೆರೆ ಉಂಟಾಗಿದೆ. ಹಲವಾರು ವರ್ಷಗಳಿಂದ ವಾಸವಾಗಿರೋ ಅಲ್ಲಿನ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಈಗ ಈ ರಸ್ತೆ ಕಾಮಗಾರಿ ಹಾಗೂ ಹರಿಯುವ ಮಳೆ ಹರಿಯಲು ಚರಂಡಿ ಮಾಡಿರೋದು ಎತ್ತರ ಆಗಿರೋದ್ರಿಂದ ಸಮಸ್ಯೆ ಎದುರಾಗಿದೆ. ಮಳೆ ಬರುವಾಗ ಮನೆಯಲ್ಲಿ ಯಾರಾದರೂ ಇರಲೇಬೇಕಾಗುತ್ತೆ ಎನ್ನುತ್ತಾರೆ ಸಂತ್ರಸ್ತರಾದ ವಿಜಯ್ ಅವರು. ಇನ್ನು ಇದು ಶಾಶ್ವತ ಆಗಿರೋದ್ರಿಂದ ಇದನ್ನು ತೆರವು ಮಾಡಿ ಹಿಂದೆ ಇರುವ ರೀತಿಯೇ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೆಡ್ದುಂಬು ನೆಮ್ಮದಿ ಹಿಡಿತಾರೆ. ಸಮಸ್ಯೆ ಬಂದಾಗ ದಾದ ಓಡಿತಂడి ನೀರು ತೋಟದ ನೀರು ತಿರಾಕು ಐಕೆ ದಾದ ಅವು ಹೊಟ್ಟೆ ನಾನು ಗೋಣಿ ತಾಂಗತಿ ಹೋಗಿ 5 ಬಕ್ಕ ಜಾಲದ ನೀರು ಬಿಟ್ಟಿದ್ದೆ ಅವ್ರು ಡೌನ್ ಬಂದು ಅಷ್ಟು ಅಲ್ಕ ನೀರು ಆಮೇಲೆ ಅಂಚೆನ ಈ ಪೈಪ್ ಉಳ್ಳತ್ತೆ ನೇಚ್ ಇತ್ತು ಅವೇನು ಬಂದು ಮಾಡ್ತದ್ದು ಕುಡದಿ ನೇಚ್ ಲೇಂಚ ಗೋಣಿಗಾಲು
ನೀರಿನ ನಿತ್ಯ ಕೆಲಸ ಅದು ಹೋತನದು ಅದೇ ಹಾಂ ಹಾಂ ಅವೇ ಬೇಲೆ ಅಂತ ಬೇಲೆ ಕೊಂಜೋಲು ಪುನಃ ಓಲು ಹಿಂದೆ ಕ್ಲೀನ್ ಮಾಡಿ ಕೊಡ್ತೀನಿ ಕೆಲಸ ಕೂಡ ಅಲ್ಲಿ ಒಕ್ಕ ಇನ್ನೊಂದು ತೆಪ್ಪು ನಿಂತ ಒಕ್ಕ ನೀರು ಹೋಗ್ತೀನಿ ಅವು ಯಾರಾದ್ರು ಬಿಡ್ತೇವೆ ದಾದ ಅಂತ ಲಾಪು ಗುಂಡಿ ಮಾಡ್ತದೆ ಈತ ನೀರು ಮೂರು ಉಂಟು ಅಪಗಂಡ ಅಂಚೆ ಯಾರದ್ದೀರಿ ಎದುರು ಐದು ದಾರ ಅಂತ ಎಲ್ಲ ಮೂರು ಗುಂಡಿ ಮೂರು ಉಳ್ಳೆ ಬಣ್ಣ ಗೊತ್ತಾಗ್ತದೆ ನಾನು ಈತ ಉಂಟು ಒಂಜಿ ಬೀಚ್ ಅವೆಲ್ಲ ಕೋಪೆ ಮೇಲೆ ದಾರ ಹೇಗೆ ನಿಮ್ಮ ಅನಿಸಿಕೆ? ಅಂದರೆ ನಿಜವಾಗಿ ಅಲ್ಲಿ ಕೆಳಗೆ ಮಾಡಿದಾರಲ್ಲ ಅದು ಅವೈಜ್ಞಾನಿಕ. ಅಂದರೆ ಈ ಮಳೆಗಾಲದಲ್ಲಿ ಈಗ ಮಾಡಿ ಮುಟ್ಬಾರ್ದಿತ್ತಲ್ಲಿ. ಅಂದರೆ ಅದೆಲ್ಲ ಮಣ್ಣಿನ ಗೋಡೆ ಮನೆ ಇರೋದು. ಅಲ್ಲಿ ಅವರ ಜಾಗಕ್ಕೆ ರಸ್ತೆ ಮಾಡಲಿಕ್ಕೆ ಹೋಗಿದ್ದಾರೆ. ರಸ್ತೆ ಮಾಡಲಿಕ್ಕೆ ಹೋಗಿ ಅದು ಮಳೆ ಕೊಚ್ಚಿಕೊಂಡು ಬಂದು ಈಗ ಅವರ ಮನೆಗೆ ಅನಾಹುತ ಸಂಭವ ಬಂದಿದೆ. ಅದು ನಿಜವಾಗಿ ರೋಡಿನ ಆ ಕಡೆ ತೋಡು ಮಾಡಬೇಕಿತ್ತು, ಈ ಕಡೆ ತೋಡು ಮಾಡಿದ್ರಿಂದ ಈಗ ಅನಾಹುತಗಳು ಸಂಭವ ಆಗಿದೆ. ಮಂಗಳೂರಿನಲ್ಲಿ ಮಳೆ ಮುಂದುವರಿದಿದೆ. ಮಳೆಯ ಆರ್ಭಟ ಹೆಚ್ಚಾಗಿ ಹಲವೆಡೆ ತೊಂದರೆ ಉಂಟಾಗಿದೆ. ಅನೇಕ ಕಡೆಗಳಲ್ಲಿ ನೀರು ತುಂಬಿ ರಸ್ತೆಯಲ್ಲಿ ನೀರು ಸಂಚಾರ ಮಾಡುವಂತಾಗಿದೆ. ಅದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿರುವ ಮನೆಗೆ ನೀರು ತುಂಬಿದೆ. ಮಂಗಳೂರು ಹೊರವಲಯದ ಮರಬೂರು ಬಳಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಫಲ್ಗುಣಿ ನದಿ ಸಮೀಪದಲ್ಲಿ ಇರೋ ಮನೆಗಳಿಗೆ ನೀರು ನುಗ್ಗಿದೆ. ಸ್ಥಳೀಯವಾಗಿ ಮಣ್ಣು ಹಾಕಿರೋದ್ರಿಂದ ನೀರು ಹೋಗದೆ ಸಮಸ್ಯೆ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ನಡೆಸುತ್ತಿರುವ ಆಂಧ್ರಪ್ರದೇಶದ ಕೆಎನ್ಆರ್ ಕಂಪನಿಯ ಬೇಜವಾಬ್ದಾರಿತನದ ಕೆಲಸಗಳಿಂದ ಮಾಣಿ ಸೂರಿಕುಮಾರ್ ಮಧ್ಯ ಹಲವಾರು ಅವಾಂತರಗಳು ಸೃಷ್ಟಿಯಾಗಿವೆ. ರಾಜ್ಕಮಲ್ ಹಾಲ್ ಬಳಿ ಟಿಕ್ಕಾ ಪಾಯಿಂಟ್ ಹೋಟೆಲ್ ಸಮೀಪ ಚರಂಡಿಗಳಲ್ಲಿ ತುಂಬಿರುವ ಮಣ್ಣು ತೆಗೆಯದೇ ಇರುವುದರಿಂದ ಮಳೆಯ ನೀರೆಲ್ಲ ರಸ್ತೆಯಲ್ಲಿ ತುಂಬಿ ಕೃತಕ ಹೊಳೆ ನಿರ್ಮಾಣವಾಗಿ ವಾಹನ ಸಂಚಾರ ಸುಗಮವಾಗುತ್ತಿಲ್ಲ. ಅದೇ ರೀತಿ ಹಳೇನ ಮಾನಸ ತೆಂಗಿನ ಎಣ್ಣೆಯ ಮಿಲ್ ಸಮೀಪ ಎತ್ತರದಲ್ಲಿ ಇರುವ 3 ಕರೆಂಟ್ ಕಂಬಗಳು ಅವೈಜ್ಞಾನಿಕ ರೀತಿಯಲ್ಲಿ ಒಟ್ಟಾರೆಯಾಗಿ ತಡೆಗೋಡೆ ಮಾಡಿ ಅದರ ಗ್ಯಾಪ್ಗೆ ಹಾಗೆ ಮಣ್ಣು ತುಂಬಿಸದೆ ಹಾಗೆ ಬಿಟ್ಟಿರೋದ್ರಿಂದ ಕರೆಂಟ್ ಕಂಬಗಳಿಗೆ ಆಧಾರ ಸಾಕಾಗದೆ ಕೆಳಗೆ ಉರುಳಿ ಬೀಳಲು ಕ್ಷಣಗಣನೆ ಮಾಡುತ್ತಿದೆ. ಮತ್ತು ಹಳೀರದಿಂದ ಪಟ್ಲಕೋಡಿ ಸಂಪರ್ಕದ ರಸ್ತೆಯ ಪ್ರವೇಶ ರಸ್ತೆಯನ್ನು ಕಳೆದ 3-4 ವರ್ಷಗಳಿಂದ ತಾತ್ಕಾಲಿಕವಾಗಿ ರಿಪೇರಿ ಮಾಡಿ ಹೋಗುವುದರಿಂದ ಯಾವುದೇ ವಾಹನಗಳು ಹೋಗದ ಪರಿಸ್ಥಿತಿ ಇದೆ. ಕಾಂಕ್ರೀಟ್ ಅಥವಾ ಡಾಮರ್ ರಸ್ತೆಗೆ ಹಾಕದೇ ಇರುವುದರಿಂದ ಒಂದೇ ಮಳೆಗೆ ರಸ್ತೆ ಕರಗಿ ಹೋಗುತ್ತಿದೆ. ಕಳೆದ 3-4 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ಈ ಭಾಗದ ಜನ ಅನುಭವಿಸುತ್ತಿದ್ದಾರೆ.